Thank you.
ದುರ್ಗಾ ಪರಮೇಶ್ವರ ಕ್ಷೇತ್ರ ಶಿವಪುರ ಕುಂಪಲ ಮೂಲ ನಡಪುನಂಚಿನ ಧನುರ್ಮಾಸದ ವಿಶೇಷವಾಯಿನಂಚಿನ ಒಂಜಿ ದಿನ ಆ 30 ದಿನ 2000 ವರ್ಷಡು 2021 ವರ್ಷ 2022ನೇ ವರ್ಷದ ಮಧ್ಯದ ಬರ್ಪಣಂಚಿನ ಈ ಒಂಜಿ ಧನುರ್ಮಾಸದ ಪೂಜೆ ದುರ್ಗಾ ಪರಮೇಶ್ವರ ಕ್ಷೇತ್ರದ ಮಾಂತ ಶಿವದೇವರನವಳು ಪಾರ್ವತಿ ಪರಮೇಶ್ವರ ದೇವರಾತ್ಪು ಪ್ರತಿ ಶಿವದೇವರೆಲ್ಲ ಧನುರ್ಮಾಸದ 30 ದಿನದ ವಿಶೇಷವಾಯಿನಂಚಿನ ದಿನ ಅನ್ನುವ ಪೇರು ಕಾಂಡ 4 ಗಂಟೆ ಹಿಡಿದು 5 ಗಂಟೆ ಮುಟ್ಟ ಭಜನಾ ಕಾರ್ಯಕ್ರಮ 5 ಗಂಟೆಗೆ ಸರಿಯಾದ ದೇವರಿಗೆ ಪೂಜಾ ಕಾರ್ಯಕ್ರಮ ಪಣವು ಧನುರ್ಮಾಸದ ಒಂದು ವಿಶೇಷತೆ ಇನ್ನೇ ದುರ್ಗಾ ಪರಮೇಶ್ವರ ಕ್ಷೇತ್ರಲು ನಿರಂತರ 30 ದಿನ ನಡೆದದು ಇನಿ 30 ದಿನಗೂ ಧನುರ್ಮಾಸದ ಪೂಜೆ ಕೊನೆಯಾತನೆ ಊರುತಾಂಚನೆ ಪರವೃತ ಮಾಂತ ಭಗವದ್ಭಕ್ತರು ಹೆಚ್ಚಿನ ಸಂಖ್ಯೆಯ ಭಾಗವಹಿಸುವ ಮುಖಾಂತರವಾದ ಧನುರ್ಮಾಸದ ಪೂಜೆಯಲ್ಲಿ ಪಾಲ್ಪಡುತ್ತಾರೆ ಈ ಒಂಜಿ ಧನುರ್ಮಾಸದ ಪೂಜೆಯಲ್ಲಿ ಪಾಲ್ಪಡೆನಿಂಚಿನ ಮಾಂತ ಭಗವದ್ಭಕ್ತರಿಗಳ ದುರ್ಗಾ ಪರಮೇಶ್ವರ ಕ್ಷೇತ್ರದ ಅರ್ಚಕರಾಯಿನಂಚಿನ ಭವಾನಿಶಂಕರ್ ಶಾಂತಿ ಮೇರ್ನ ದಿವ್ಯಸ್ತೋಡು ಅಕ್ಷತೆಯನ್ನು ಕೊರ್ಪುಣ ಮುಖಾಂತರವಾದ ಆ ಅಕ್ಷತೆಯನ್ನು ಕೊನೆತು ದೇವರನ್ನ ಕೊನೆತವಳು ದೀನಡೆಗೆ ಧನುರ್ಮಾಸದ 30 ದಿನದ ಪವಿತ್ರತೆಯನ್ನು ನಮ್ಮ ಪಡೆಯುಂಡು ಆ ಅನುಗ್ರಹ ನಮ್ಮ ಪಾಲಿಗೆ ಒದಗದು ಬರ್ಪುಣ ಮನ್ಪುಣ ನಿಲೆಟ್ ಇನ್ನು ಮಾಂತ ಭಗವದ್ಭಕ್ತರಿಗಳ ಆ ಅಕ್ಷತೆಯನ್ನು ಕೊಡ್ತೇವೆ ಮಾತ್ರ ಅದು ದೂರ ತಕ್ಕಲ್ಲ ಒಂಜಿ 4 ಗಂಟೆಗೆ 4:30 ಗಂಟೆಗೆ ಬರ್ತದೆ ಈ ಕ್ಷೇತ್ರದ ಬರ್ತದೆ ಭಜನಾ ಕಾರ್ಯಕ್ರಮ ಕೂಡ ಕೊಡ್ತೇವೆ ಆ ಧನುರ್ಮಾಸದ ಪವಿತ್ರತೆ ಧನುರ್ಮಾಸದ ವಿಶೇಷತೆ ದೇವರನ್ನ ಅನುಗ್ರಹ ನಮಕ್ ಮಾಂತೆರಲ್ಲ ಒದಗಾದ ಬರಡು ನನದೊಮ್ಮುಗಳ ನಮಕ್ ಬತ್ತಿನ ಕಷ್ಟ ಆ ಪಾರ್ವತಿ ಪರಮೇಶ್ವರ ದೂರ ಮಲ್ಪಣ ಮುಖಾಂತರವಾದ ದುಮ್ಮದ ವರ್ಷಲ ಅಂದೇಟ್ಲ ಹೆಚ್ಚಿನ ಸಂಖ್ಯೆಡ್ ಪೂಜಾ ಕಾರ್ಯಕ್ರಮಗೂ ಭಾಗವಹಿಸುವಂಚಿನ ಯೋಗ ಭಾಗ್ಯ ಶಕ್ತಿನ ಆ ಪಾರ್ವತಿ ಪರಮೇಶ್ವರ ದೇವರ ನಮಗದು ಒದಗಾಡ್ಕೊಂಡು ಪನಂತು ಇಂಕೊರ್ನ ಪಾತೆರನು ಉಂತವೆ. ಡಿಸೆಂಬರ್ ಸಂಕ್ರಮಣ ನೋಡ್ದು ಜನವರಿ ಸಂಕ್ರಮಣ ಉಂಟ 30 ದಿನದ ದುರ್ಗಾ ಪರಮೇಶ್ವರ ದೇವಸ್ಥಾನಡು ಧನುರ್ಮಾಸದ ಪೂಜೆ ಭಾರಿ ವಿಜೃಂಭಣೆ ಭಾರಿ ಪೊರ್ಲು ನಡುತ್ತುಂಡು ಅಂಚ ಮಾತೆರೆಗ್ಲ ಭಜನ ತಂಡದಕ್ಲು ಅರ್ಚಕ್ಕೆ ಬೇಲೆ ಮಲ್ಪನಕ್ಲು ಮಾತೆರ್ಲ ಬಾರಿ ಒಂಜಿ ಖುಷಿಟ್ ಬಾರಿ ಶ್ರದ್ಧೆಡ್ ಬಾರಿ ಭಕ್ತಿಡ್ ಬೇಲೆ ಮಲ್ತಿದೇರು ಚ ಮಾತೆರೆಗ್ಲ ದುರ್ಗಾ ಪರಮೇಶ್ವರ ದೇವರು ಬೊಕ್ಕ ಮಾತ ದೇವರು ದೈವ ದೇವರು ಮಾತೆರೆಗ್ಲ ಆರೋಗ್ಯ ಆಯಸ್ಸು ಕೊಡ್ದು ನನ್ನ ದುಂಬಾಗಂದೇರ್ದಿಲ್ಲ ವಿಜೃಂಭಣೆ ನಡಪ್ನ ಲೆಕ್ಕ ಶಿವ ಪಾರ್ವತಿಯರ ಅನುಗ್ರಹಿಸೋಡು ನಟನು.